ಪಾಠವನ್ನು ಕಲಿಸದಿದ್ದರೆ ನನ್ನ ಕರ್ಣ ಕುಡಿಯನ್ನೇ ತಿರುಗುತ್ತೇನೆ. ಮಗನೇ ಮಹೇಶ, ಬಾ ಕೃಷ್ಣ, ಬಾ ಮಗನೇ, ಬಾ ಬಾ.
ಮಹಿಷಾಗ್ಯನ ಪ್ರಣಾಮಗಳು ತಾಯಿ. ರಾಜಾಂಗಣದಲ್ಲಿ ಗೆಳೆಯರನ್ನೆಲ್ಲ ಒಟ್ಟು ಸೇರಿಸಿ ಕಲ್ಲ ಬಂಡೆಗಳನ್ನೇ ಉಪಯೋಗಿಸಿಕೊಂಡು ಆಟವಾಡ್ತಿದ್ದ ತಾಯಿ. ಮಾತಿಗೆ ಮನಸ್ಸಿಗೆ ಪರಮಾನಂದ ಉಂಟಾ? ಮಗ, ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆಗೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರು ಬಂದ್ರು ಕೂಡ ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತಹ ಸಮರ್ಥ ವೀರ. ದೇವತೆಗಳ ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಭಕ್ಷಣ ಎತ್ತಿಕೊಂಡು ಒಬ್ಬ ಬರ್ತಾನೆ. ನಾರಾಯಣ ಒಂದೇ ಬರ್ತಾನೆ ಮಗ. ಮಹಿಷ ನಿಧಿಗೆ ಹರಿ ಬಂದಾನೆ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಗ. ಮಹಿಷನಿರುವಾಗಲೂ ಹರಿನಾರಾಯಣ ಬಂದಾನೆ. ಹರಿ ಯಾವ ವೇಷದಿಂದಲೇ ಬರಲಿ ಉತ್ತರಿಸಲಿಕ್ಕೆ ನಾನಿದ್ದೇನೆ. ಹೆದರಬೇಡ. ಅಲ್ಲದು ಕಂದ. ಆ ತರದ ತೀರ್ಮಾನ